ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 5ನೇ ಅಧ್ಯಾಯ ಶ್ಲೋಕ 41. ಮಾರ್ಗಂತಿ ಯತ್ತೆ ಮುಖ ಪದ್ಮನೀರೆ ಛಂದ ಸುಪರ್ಣೆ ಋಷಯ ವಿವೇಕ್ತೆ ಯಸ್ಯ ಅಗಮರ್ಷ ಉದ ಸರಿದ್ವರಾಯ ಪದಂ ಪದಂ ತೀರ್ಥ ಪದ ಪ್ರಪನ್ನ. ಅನುವಾದ: ಭಗವಂತನ ಪಾದ ಕಮಲಗಳು ಎಲ್ಲ ಯಾತ ಸ್ಥಳಗಳಿಗೂ ತಾವೇ ಆಸರೆಯಾಗಿವೆ. ವೇದದ ರೆಕ್ಕೆಗಳನ್ನೇರಿದ ಪರಿಶುದ್ಧ ಮನದ ಮುನಿಗಳು ಕಮಲದಂತಿರುವ ನಿನ್ನ ಮುಖದ ಗೂಡನ್ನು ಸದಾ ಹುಡುಕುತ್ತಾರೆ. ಅವರಲ್ಲಿ ಕೆಲವರು ಶ್ರೇಷ್ಠ ನದಿಗಳನ್ನು ಆಶ್ರಯಿಸಿ ಗಂಗಾ ನದಿ ಹೆಜ್ಜೆ ಹೆಜ್ಜೆಗೆ ನಿನ್ನ ಪಾದ ಕಮಲಗಳಿಗೆ ಶರಣಾಗುತ್ತಾರೆ. ಗಂಗೆಯಂತ ನದಿಗಳು ಸಕಲ ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತವೆ. ಎಸ್, ಕೃಷ್ಣ ಚೈತನ್ಯ. ಹೊರೇ ಕೃಷ್ಣ. ಈ ಸಂವಾದದಲ್ಲಿ ಅಂತ ಹೇಳ್ತಿದ್ದಾರೆ, ಭಗವಂತನ ಪಾದ ಕಮಲಗಳು. ಪ್ರಭುಪಾದ ಹೇಳುವಂಥದ್ದು, whenever you see cow or whenever you see lotus, immediately you should remember Krishna. ಯಾವುದು? ಹಸು ಮತ್ತೆ ಈ ಲೋಟಸ್. ಇದನ್ನು ನೋಡುವಾಗ ಕೃಷ್ಣ ನೆನಪರ್ಬೇಕಂತೆ. ಹೇಗೆ ಅಂದ್ರೆ, ಮೊದಲ ಸ್ಕಂದದ್ದು 8ನೇ ಅಧ್ಯಾಯದು 22ನೇ ಶ್ಲೋಕ. ನಮ ಪಂಕಜನಾಭಾಯ ನಮ ಪಂಕಜ ಮಾಲಿನೇ ನಮ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಕುಂತಿಮಾರಣಿ ಹೇಳುವಂಥದ್ದು. ಕುಂತಿಮಾರಣಿ ಅಂತ ಹೇಳುವಂಥದ್ದು, ಕುಂತಿಮಾರಣಿ ಅಂದ್ರೆ ನಮಸ್ಕರಿಸುವಂಥದ್ದು. ಒಬಿಸಿಯನ್ಸಸ್ ಯಾರಿಗೆ? ಕೃಷ್ಣನಿಗೆ. ಅಂದ್ರೆ ಅವನ ಈ ನಾಭ ಅದು ಎಂತ ಹೇಳುವಂಥದ್ದು, who has a specific depression resembling a lotus flower in the center of his abdomen. ಮತ್ತೆ ಪಂಕಜ ಮಾಲಿನೆ ಅಂತ, ಯಾವಾಗಲೂ ಗಾರ್ಲ್ಯಾಂಡ್ ಅಂದ್ರೆ ಲೋಟಸ್ ಕಮಲ. ಮತ್ತೆ ಅವನ ಪಂಕಜ ನೇತ್ರಾಯ ಅಂದ್ರೆ ಒನ್ ಹೂಸ್ ಗ್ಲಾನ್ಸ್ ಈಸ್ ಎ ಕೂಲಿಂಗ್ ಆಸ್ ಲೋಟಸ್ ಫ್ಲವರ್. ನೋಡಿ ಅಲ್ಲಿ ವಾಪಸ್. ಮತ್ತೆ ಲಾಸ್ಟ್ಗೆ ಪಂಕಜಾಂಗ್ರಯ, ಇದು ಭಗವಂತನ ಪಾದ. ಎಸ್, ನೋಡಿ, the sole of whose feet are engraved with the lotus flower. ಹಾಗಾಗಿ ಅವನೆಂತ ಲಾಸ್ಟ್ಗೆ ಪಂಕಜ ಆಂಗ್ರ ಅಂದ್ರೆ unto you the soles of his feet are engraved with lotus flower. ಹಾಗಾಗಿ ಪ್ರಾರ್ಥನೆ ಮಾಡುವಂಥದ್ದು. ನೋಡಿ, ಇದು ಯಾರು? ಕುಂತಿಮಾರಣಿ ಹೇಳುವಂಥದ್ದು. ಮಾಮೂಲಿ ಪಾದ, ನಮ್ಮ ಪಾದ ಮತ್ತೆ ಭಗವಂತನ ಪಾದಕ್ಕೆ ಅಜಗಜಾಂತರ ವ್ಯತ್ಯಾಸ ಉಂಟು. ಪ್ರಭುಪಾದ ಹೇಳುವಂಥದ್ದು ಎಂತ, ಈ ಒಂದು ಪ್ರಭುಪಾದ ಹೇಳ್ತಾರೆ ಎಂತ ಅಂದ್ರೆ, ಆಲ್ ಸೈನ್ಸ್ ಆರ್ ದೇರ್. ಭಗವಂತನ ಪಾದದಲ್ಲಿ ಎಲ್ಲ ಈ ಮಾರ್ಕ್ಗಳೆಲ್ಲ ಉಂಟಂತೆ. ಅದಕ್ಕೆ ಎಂತ ಅಂದ್ರೆ, ಕೃಷ್ಣ ವೃಂದಾವನದಲ್ಲಿ ನಡೆಯುವಾಗ ಅವನ ಪಾದದಲ್ಲಿ ಎಲ್ಲ ಇದುಂಟು, ಎಲ್ಲ ಎಂತ ಹೇಳುವಂಥದ್ದು, ಬೇರೆ ಬೇರೆ ಮಾರ್ಕ್ಸ್ ಅದೆಲ್ಲ ಅಲ್ಲಿ ಅಚ್ಚಿ ಬೀಳ್ತದೆ. ನೀವೆಣಿಸಿ. ಅದಕ್ಕೆ ವೃಂದಾವನದಲ್ಲಿ ಹೋಗುವಾಗ ಆ ಧೂಳನ್ನು ಟಚ್ ಮಾಡ್ಬೇಕಂತ. ಏಕೆಂದ್ರೆ ನಾವು ರಮಣ್ ರೀತಿಯಲ್ಲಿ ಹೋಗುವಾಗ ರಮಣ್ ರೀತಿಯಲ್ಲಿ ನಾವು ರೋಲ್ ಆಗ್ಲಿಕ್ಕೆ ಉಂಟು, ಅಂದ್ರೆ ಆ ಮಣ್ಣು ತಾಗ್ಬೇಕು. ಯಾಕಂದ್ರೆ ಕೃಷ್ಣ ಮತ್ತು ಬಲರಾಮಲ್ಲಿ ಆಡಿದ್ದಾರೆ. ಅದೇ ರೀತಿ ವೃಂದಾವನದ ಆ ಡಸ್ಟ್ ಅಲ್ಲಿ ಎಲ್ಲ ಕಡೆ ಇದ್ದಾನೆ. ಆದ್ರೆ ವೃಂದಾವನದಲ್ಲಿ ಕೃಷ್ಣ ಅವನ ಲೀಲೆಯನ್ನು ಮಾಡಿದ್ರು.
ಪ್ರತಿಯೊಂದು ಕಣ ಕಣದಲ್ಲಿ ಇದ್ದಾನೆ. ಹಾಗಾಗಿ ನಾವು ಬರೀ ಕಾಲಲ್ಲಿ ಹೋಗಿ ನಡಿಬೇಕು. ನಮ್ಗೆ ಅಭ್ಯಾಸ ಇಲ್ಲ ಚಪ್ಪಲ್ ಹಾಕಿ ಶೂ ಹಾಕಿ, ಆದ್ರೆ ಒಳ್ಳೇದು, ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಎಸ್, ಭಗವಂತನ ಪಾದಕಮಲಗಳು ಎಂತ ಹೇಳ್ತಿದ್ದಾರೆ? ಭಗವಂತನ ಪಾದಕಮಲಗಳು ಎಲ್ಲ ಯಾತಸಡೆಗಳು ತಾವೇ ಆಸರೆಯಾಗಿವೆ. ಎಲ್ಲ ಯಾತ್ರೆ ಅಂದ್ರೆ ಪಿಲಿಗ್ರಿಮೇಜ್, ಭಗವಂತನ ಪಾದ, ಲೋಟಸ್ ಫೀಟ್, ಅದಕ್ಕೆ ಒಂದು ಲೋಟಸ್ ಫೀಟ್. ವೇಗದ ರೆಕ್ಕೆಗಳನ್ನೇರಿದ ಪರಿಶುದ್ಧ ಮನದ ಮುನಿಗಳು ಕಮಲದಂತಿರುವ ನಿನ್ನ ಮುಖದ ಗೂಡನ್ನು ಸದಾ ಹುಡುಕುತ್ತಾರೆ. ಯಾರು ಹುಡುಕುವಂಥದ್ದು? ಹಂಸಗಳು ಹುಡುಕುವಂಥದ್ದು, ಕಾಗೆಗಳಲ್ಲ. ಹಂಸಗಳಿಗೆ ಗೊತ್ತುಂಟು ಯಾವುದು ಹುಡುಕಬೇಕಂತ, ಅದನ್ನೇ ಹುಡುಕ್ತಾರೆ. ಕುಂತಿಮಾರಾಣಿ ಹೇಳುವಂಥದ್ದು ಎಂತ? ಕುಂತಿಮಾರಾಣಿ ಹೇಳುವಂಥದ್ದು 20th ಶ್ಲೋಕ. ತಥಾ ಪರಮಾಂಸಾನಾಂ ಮುನೀನಾಂ ಅಮಲಾತ್ಮನಾಂ ಭಕ್ತಿ ಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮಯಿ ಸ್ತ್ರೀಯ. ಅಂದ್ರೆ ಅವಳು ಹೇಳುವಂಥದ್ದು ನೀನು ಪರಮಹಂಸರಿಗೆ ಮಾತ್ರ ಅರ್ಥ ಆಗುವಂಥದ್ದು. ಯಾರು? ಕುಂತಿಮಾರಾಣಿ ಹೇಳ್ತಾಳೆ, ಎಲ್ಲರಿಗೂ ಅರ್ಥ ಆಗುವುದಿಲ್ಲ ಕೃಷ್ಣ. ಹಾಗಾಗಿ ಪರಿಶುದ್ಧ ಮನದ ಮುನಿಗಳು ಅಂದ್ರೆ ಪರಮಹಂಸರು ಕಮಲಂತಿರುವ ನಿನ್ನ ಮುಖದ ಗೂಡನ್ನು ಸದಾ ಹುಡುಕುತ್ತಾರೆ. ಪರಮಹಂಸರು ಹುಡುಕ್ತಾರೆ. ಕುಂತಿಮಾರನ್ ಕೂಡ ಹೇಳುವಂಥದ್ದೇ, ನೀನು ಪರಮಹಂಸರಿಗೆ ಅರ್ಥ, ನಾನು ಒಂದು ಆಫ್ಟರ್ ಆಲ್ ಒಂದು ವಿಮೆನ್, ನಾನು ಸ್ತ್ರೀ, ನನ್ಗೆ ಹೇಗೆ ಅರ್ಥ ಆಗುವಂಥದ್ದು? ಈ ರೀತಿ ಅವಳ ವಿಚಾರ. ಆದ್ರೆ ಅವಳು ತುಂಬಾ ಅಡ್ವಾನ್ಸ್ಡ್, ತುಂಬಾ ಅಂದ್ರೆ ತುಂಬಾ ಅಡ್ವಾನ್ಸ್. ಅದು ಅವಳ ನಮ್ರತೆ, ಹಂಬಲ್ನೆಸ್. ಅವಳಿಗೆ ಕೃಷ್ಣ ಅರ್ಥ ಆಗಿದ್ದಾನೆ. ಇಲ್ಲದೆ ಆ ಬ್ಯೂಟಿಫುಲ್ ಪ್ರಭುಪಾದ ಎಂತಂದ್ರೆ ಕ್ವೀನ್ ಕುಂತಿ ಪ್ರೇಯರ್ಸ್. ಪ್ರಭುಪಾದ ಹೇಳುವಂಥದ್ದು ಕ್ವೀನ್ ಕುಂತಿ ಪ್ರೇಯರ್ಸ್ ಆರ್ ಒನ್ ಆಫ್ ದಿ ಬೆಸ್ಟ್ ಪ್ರೇಯರ್ಸ್. ಯಾಕೆ ಬೆಸ್ಟ್ ಪ್ರೇಯರ್ಸ್? ಯಾಕೆಂದ್ರೆ ಕುಂತಿಗೆ ಥ್ರೂ ಔಟ್ ಅವರ್ ಲೈಫ್, ಅವಳ ಜೀವನದ ಇಡೀ ಜೀವನದಲ್ಲಿ ಅವಳಿಗೆ ಕಷ್ಟವೇ ಇದ್ದದ್ದು. ನಮಗೆ ಸ್ವಲ್ಪ ಕಷ್ಟ ಬಂದ್ರೆ ನಾವು ವೆಂಕಟರಮಣ ಅಂತ ಹೇಳ್ತೇವೆ, ಮತ್ತೆ ಕಷ್ಟ ಹೋದ ಮೇಲೆ ವೆಂಕಟರಮಣ ಇಲ್ಲ, ನಾವು ಮರೆತು ಬಿಡ್ತೇವೆ. ಅವಳು ಮರೀಲಿಲ್ಲ. ಲಾಸ್ಟ್ಗೆ ಅವಳು ಹೇಳುವಂಥದ್ದು ಎಂತ? ಅವಳು ಹೇಳುವಂಥದ್ದು ವಿಪದ ಶಂತು ತಾ ಶಾಶ್ವತ್. ಅಂದ್ರೆ ವಿಪದ ನನಗೆ ಕೊಡು, ಕಷ್ಟ ಕೊಡು. ಅವಳಿಗೆ ಅಡಿಕ್ಷನ್ ಆಗಿದೆ. ಈ ಕೆಲವರು ಎಂತಂದ್ರೆ ಕುಡಿಯೋರು, ಅವರಿಗೆ ಕುಡಿಯುವುದು ಚಟ, ಬಿಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ಅವಳು ಕಷ್ಟ ಅಷ್ಟು ಬಂದಿದೆ ಅವಳಿಗೆ. ಲಾಸ್ಟ್ ಹೇಳುವುದು ಕಷ್ಟ ಕೊಡು. ನಾವು ಕೇಳ್ತೇವೆ ದೇವಸ್ಥಾನಕ್ಕೆ ಹೋಗಿ, ನನ್ನ ಮಗುವಿಗೆ ಅದು ಕೊಡು, ರೋಗ ಕೊಡು, ಗಂಡನಿಗೆ ಇದು ಕೊಡು, ಇದು ಕಷ್ಟ ಕೊಡು, ನಂಗೆ ಇದು ಕೊಡು. ನಾವು ಕೇಳುವುದಿಲ್ಲ, ನಮ್ಗೆ ಕಷ್ಟ ಬೇಡ. ಕಷ್ಟ ಬಂದ್ರೆ ನಾವು ಡೌನ್ ಫಾಲ್, ಇಮ್ಮಿಡಿಯೇಟ್ ನಾವು ಎಥಿಸ್ಟ್ ಆಗ್ತೇವೆ, ನಾಸ್ತಿಕರಾಗ್ತೇವೆ ನಾವು. ಆದ್ರೆ ಇವಳು ನೋಡಿ, ವಿಪದ ಶಂತುತ ಶಾಶ್ವತ್ ಅಂದ್ರೆ ಎಲ್ಲ ಕ್ಯಾಲಾಮಿಟೀಸ್ ಇನ್ನೊಮ್ಮೆ ಆಗ್ಬೇಕು, ಆ ರೀತಿ ಹೇಳುವಂಥವು ಪದೇ ಆಗ್ಬೇಕು. ಹಾಗಾಗಿ ಶುದ್ಧ ಭಕ್ತರ ಮತ್ತೆ ನಮ್ಮ ಕಂಪ್ಯಾರಿಸನ್ ಅಂದ್ರೆ ಇದು ವ್ಯತ್ಯಾಸ. ನಾವು ಕಷ್ಟ ಕೇಳುವುದಿಲ್ಲ, ಕಷ್ಟ ಬಂದ್ರೆ ನಾವು ದೇವರಿಗೆ ದೊಡ್ಡ ನಮಸ್ಕಾರ, ನೀನಾಯ್ತು ನಿನ್ನ ದೇವರಾಯ್ತು, ನನ್ಗೆ ಬೇಡ ದೇವರು. ಅದು ಶುದ್ಧ ಭಕ್ತರು ಆಗಿಲ್ಲ. ಶುದ್ಧ ಭಕ್ತರು ಕಷ್ಟವನ್ನು ಕೇಳುವಂಥದ್ದು, ಮತ್ತೆ ಕೂಡ ಕೇಳುವಂಥದ್ದು. ಹರಿದಾಸ್ ಠಾಕೂರ್ ಹೇಳುವಂಥದ್ದು, ಮಹಾಪ್ರಭು ಐ ಹ್ಯಾವ್ ಒನ್ ವಿಶ್, ನನ್ನ ಇಚ್ಛೆ ಉಂಟು. ಎಂತ ಇಚ್ಛೆ? ಈ ಲೀಲೆಯಲ್ಲಿ ನಿಮ್ಮ ಲೀಲೆ ಮುಗಿಯುವ ಮುಂಚೆ ನಾನು ಸಾಯುವ ಹಾಗೆ ಮಾಡಿ, ಮತ್ತೆ ನನ್ನನ್ನು ಆ ಸಮುದ್ರದ ಕಡೆಗೆ, ನಾವು ಮೊನ್ನೆ ಜಗನ್ನಾಥಪುರಿಗೆ ಹೋಗಿದ್ದೆ, ಹರಿದಾಸ್ ಠಾಕೂರ್ ಸಮಾಧಿಯಿಂದ ಹತ್ತಿರ, ಸಾರಿ ಇಲ್ಲಿ ಸಿದ್ದಬಕುಲದಿಂದ ಹರಿದಾಸ್ ಠಾಕೂರ್ ಸಮಾಧಿ. ನನ್ನನ್ನು
ಎಳೆದುಕೊಂಡು ಹೋಗಿ. ನಾನು ದೊಡ್ಡ ಪಾಪಿ ನಾನು, ದೊಡ್ಡ ಪಾಪಿ. ಇದು ಯೋಚನೆ. ಗೌರಿ ಕಿಶೋರದಾಸ್ ಬಾಬಾಜಿ ಮಹಾರಾಜ್ ಕೂಡ ಹೇಳುವಂತದ್ದು, ನಾನು ಸತ್ತ ಮೇಲೆ ನನ್ನ ದೇಹಕ್ಕೆ ದೊಡ್ಡ ಹಗ್ಗ ಕಟ್ಟಿ, ಗಾಡಿಯ ಹಿಂದೆ ಅದನ್ನು ಕಟ್ಟಿ ನನ್ನನ್ನು ಎಳೆದುಕೊಂಡು ಹೋಗಿ, ಅಷ್ಟು ದೊಡ್ಡ ನಾನು ಪಾಪಿ. ನೋಡಿ, ಇದೆಲ್ಲ ನಮ್ರತೆ, ಹಂಬಲ್ನೆಸ್. ಹಾಗಾಗಿ ಆಕ್ಚುಲಿ ನಾವು ಪಾಪಿಗಳು, ಆದ್ರೆ ನಮ್ಗೆ ಇಂಥದ್ದು ಯಾವುದೇ ಯೋಚನೆ ಬರುವುದಿಲ್ಲ. ಯಾರು ಪಾಪಿ ಅಲ್ಲ ಅವ್ರಿಗೆ ಯೋಚನೆ ಬರ್ತದೆ. ಹಾಗಾಗಿ ಪ್ರಭುಪಾದ ಹೇಳುವಂತದ್ದು ನೋಡಿ, ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ, ಚೈತನ್ಯ ಚರಿತಾಮೃತ ಆಥರ್, he was the 8th Goswami. So ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಹೇಳುವಂತದ್ದು, ಐ ಆಮ್ ದಿ ಲೋವರ್ ದನ್ ದಿ ವರ್ಮ್ ಇನ್ ದ ಸ್ಟೂಲ್. ಈ ಮಲದಲ್ಲಿರುವ ಯಾವುದು ಜಿರಳೆ, ಅದಕ್ಕಿಂತ ನಾನು ನೀಚ ಅಂತ. ಈಗ ನಾವು ಕೂಡ ಹೇಳ್ಬೋದು, ನಾನು ಕೂಡ ತುಂಬಾ ನೀಚ ಅಂತ. ಆದ್ರೆ ನಮ್ಗೆ ರಿಯಲೈಸೇಷನ್ ಇಲ್ಲ ಒಳಗೆ, ಖಾಲಿ ಹೇಳುವುದು ಮಾತ್ರ. ಆದ್ರೆ ಪ್ರಭುಪಾದ ಹೇಳ್ತಾರೆ, he is not lower, but he is really feeling like he is lower. ಅವ ಲೋವೆಸ್ಟ್ ಅಲ್ಲ. ಕೃಷ್ಣರಾಜ ಗೋಸ್ವಾಮಿ ಪ್ರಭುಪಾದ ಹೇಳುವಂತದ್ದು, he is not lowest than the worm, but he is really feeling and saying. ಇದು ವ್ಯತ್ಯಾಸ. ಹಾಗಾಗಿ ಶುದ್ಧ ಭಕ್ತರ ನೆಲೆ ಆ ರೀತಿ ಇದೆ. ಶುದ್ಧ ಭಕ್ತರು ನಾನು ಗ್ರೇಟ್ ಅಂತ ಹೇಳುವುದಿಲ್ಲ. ನಾನು ಇನ್ಸಿಗ್ನಿಫಿಕೆಂಟ್, ನಾನು ಏನು ಅಲ್ಲ. ಈಗ ನಮ್ಮ ನರೋತ್ತಮ ದಾಸ್ ಠಾಕೂರ್ ಅಂತ ಹೇಳುವಂಥದ್ದು, ನರೋತ್ತಮ ದಾಸ್ ಠಾಕೂರ್ ಹೇಳುವಂಥದ್ದು, ಹರಿಹರೇ ಬಿಫಲೆ ಜನ್ಮಗೊನಾಯಿನು. ಅವ್ರು ಹೇಳುವಂಥದ್ದು, ಮನುಷ್ಯ ಜನ್ಮ ಪಾಯ ರಾಧಾ ಕೃಷ್ಣನ ಭಜಿಯ, ಜಾಣಿಯ ಶುಣಿಯ ವಿಷ ಖಾಯೇನೋ. ಅಂದ್ರೆ ನನಗೆ ಮನುಷ್ಯ ಜನ್ಮ ಸಿಕ್ಕಿದೆ, ನಾನು ರಾಧಾಕೃಷ್ಣ ಭಜನೆ ಮಾಡ್ತಾ ಇಲ್ಲ, ನಾನು ವಿಷ ಕುಡಿತಾ ಇದ್ದೀನಿ. ಇದು ಅವರ ನಮ್ರತೆ. ಅವರು ಟೋಟಲಿ ಅಬ್ಸರ್ವ್ ಆಗಿದ್ದಾರೆ ನರೋತ್ತಮ ದಾಸ್ ಠಾಕೂರ್. ಆದ್ರೆ ನಮ್ರತೆ. ಹಾಗಾಗಿ ಶುದ್ಧ ಭಕ್ತರು ಯಾವತ್ತು ನಾನು ಗ್ರೇಟ್ ಅಂತ ಹೇಳುವುದಿಲ್ಲ. ಆದ್ರೆ ನಮ್ಗೆ ಗೊತ್ತಾಗಬೇಕು ಅವ್ರು ಗ್ರೇಟ್ ಅಂತ. ಈಗ ಪ್ರಭುಪಾದ ಯಾವತ್ತೂ ಹೇಳಿಲ್ಲ ನಾನು ಇನ್ಸಿಗ್ನಿಫಿಕೆಂಟ್. ಎಂಥದ್ದು ಕ್ರೆಡಿಟ್ ಇರೋ ಹೋಗುದಿದ್ರೆ ನನ್ನ ಗುರುಗೆ ಹೋಗ್ಲಿ, ನಾನು ಏನು ಅಲ್ಲ. ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದ ಒಂದು ದಿವಸ ಲಾಸ್ಟ್ಗೆ ಹೇಳುವಂಥದ್ದು, I want to thank my Guru Maharaj and I want to thank all my disciples. Because of you people and my Guru Maharaj, this movement flourished. ನೋಡಿ, ನಮ್ರತೆ. ಪ್ರಭುಪಾದ ಅವರಿಗೆ ಕ್ರೆಡಿಟ್ ತಗೊಳ್ಳಿಲ್ಲ. ನಾನು ಏನು ಅಲ್ಲ, ನನ್ನ ಗುರು ಮತ್ತೆ ನಿಮ್ಮ ಕೃಪೆಯಿಂದ, ನಿಮ್ಮ ಈ ಎಂತ ನನಗೆ ನೀವು ಸಪೋರ್ಟ್ ಮಾಡಿದ ಕಾರಣ ಈ ಮೂವ್ಮೆಂಟ್ ಆಯ್ತು. ಹಾಗಾಗಿ ಇದು ದೊಡ್ಡ ವಿಷಯ. ಇದನ್ನು ಈ ಪಾಯಿಂಟ್ ನಾವು ಮೆಡಿಟೇಟ್ ಮಾಡಬೇಕು. ಎಂತ? ನಾನು ಇನ್ಸಿಗ್ನಿಫಿಕೆಂಟ್, ನಾನು ಏನು ಅಲ್ಲ. ನಾನು ಏನು ಅಲ್ಲ ಆದ್ರೂ ಕೂಡ ಇದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಒಮ್ಮೆ ಎಂತ ಇದೆ ಅಂದ್ರೆ, ನಮ್ಮ ಕಂಡೀಷನ್ ಈ ರೀತಿ ಇರ್ತದೆ. ಅದಕ್ಕೆ ನಾನು ಈಗ ಒಂದು ಉದಾಹರಣೆ ಹೇಳ್ತೇನೆ. ಒಮ್ಮೆ ಪ್ರಭುಪಾದ ಶಿಷ್ಯ ಪತ್ರ ಬರೀತಾನೆ ಪ್ರಭುಪಾದಿಗೆ, 3 ಪುಟದ ಪತ್ರ. ಪ್ರೆಸಿಡೆಂಟ್ ಸರಿ ಇಲ್ಲ, ಅಲ್ಲಿದು ಟೆಂಪಲ್ ಡಿವೋಟಿ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ 3 ಪುಟ ಬರೆದಿದ್ದಾನೆ. ಲಾಸ್ಟ್ಗೆ ಯುವರ್ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್ ಅವರ ಹೆಸರು ಬರೆದಿದ್ದಾರೆ. ಯುವರ್ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್. ಪ್ರಭುಪಾದ ನೋಡಿದರು, ಯು ಆರ್ ನಥಿಂಗ್. ಪ್ರಭುಪಾದ ಹೇಳಿದರು, ಯು ಆರ್ ನಾಟ್ ಇವನ್ ಇನ್ಸಿಗ್ನಿಫಿಕೆಂಟ್. ನಮ್ದು ನೆಲೆ ಈ ರೀತಿ ಇರ್ತದೆ. ಅಂದ್ರೆ ಅದು ಸರಿ ಇಲ್ಲ, ಇವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಇವರು ಸರಿ. ಲಾಸ್ಟ್ಗೆ ನಾನು ನಿಮ್ಮ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್. ಆ ರೀತಿ ಆಗ್ಬಾರ್ದು. ಅಂದ್ರೆ ಶುದ್ಧ ಭಕ್ತರು ಹಾಗೆ ಅಲ್ಲ. ಶುದ್ಧ ಭಕ್ತರು ಹೇಳೋದು ನಾನು ಸರಿ ಇಲ್ಲ, ಎಲ್ಲರೂ ಸರಿ ಇದ್ದಾರೆ.
ಎಲ್ಲರೂ ಸರಿ ಇದ್ದಾರೆ. ಭಕ್ತಿವಿನೋದ ಠಾಕೂರ್ ಮಹಾರಾಜ್ ಹೇಳುವಂತದ್ದು, ಪಾಪಿ 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 ತಾಪಿ ಜತ ಚೀಲೋ ಹರಿನಾಮೆ ಉದ್ಧಾರ. ಹರಿನಾಮ ನನ್ನನ್ನು ಉದ್ಧಾರ ಮಾಡು, ನಾನು ದೊಡ್ಡ ಪಾಪಿ. ಇದು ಯಾರು ಹೇಳುವಂತದ್ದು? ಭಕ್ತಿವಿನೋದ ಠಾಕೂರ್ ಮಹಾರಾಜ್ ಹೇಳುವಂತದ್ದು, ನಾನು ದೊಡ್ಡ ಪಾಪಿ. ಆಕ್ಚುಲಿ ಅವರು ಪಾಪಿ ಅಲ್ಲ, ಈಸ್ ಎ ಎಂತ ಹೇಳುವಂತದ್ದು, ಈಸ್ ಅ ಮಂಜರಿ, ಅಸೋಸಿಯೇಟ್, ಕ್ಲೋಸ್ ಅಸೋಸಿಯೇಟ್. ಹಾಗಾಗಿ ವೇದದ ರೆಕ್ಕೆಗಳೇರಿದ ಪರಿಶುದ್ಧ ಮನದ ಮುನಿಗಳು ಕಮಲದಂತೆ ನಿನ್ನ ಮುಖದ ಗೂಡನ್ನು ಸದಾ ಹುಡುಕ್ತಾರೆ. ಹಾಗಾಗಿ ನಾವು ಎಲ್ಲಿ ಹುಡುಕ್ಬೇಕು? ಕಮಲದಂತಿರುವ ಮುಖವನ್ನು, ಕೃಷ್ಣನನ್ನ ಹುಡುಕ್ಬೇಕು. ಆದ್ರೆ ಈಗ ನಮ್ಗೆ ಸಿಗ್ತಾರ ಕೃಷ್ಣ? ಹುಡುಕಿದ್ರು ಸಿಗ್ತಾರ? ಇಲ್ಲ. ನಮ್ಗೆ ಈಗ ಡೈರೆಕ್ಟ್ ಆಕ್ಸೆಸ್ ಇಲ್ಲ ಕೃಷ್ಣನನ್ನು ಮುಟ್ಟುವಾಗೆ. ಕೃಷ್ಣ ಹತ್ರ ಹೋಗ್ಲಿಕ್ಕೆ ಡೈರೆಕ್ಟ್ ಆಕ್ಸೆಸ್ ಇಲ್ಲ. ನಾವೀಗ ಥ್ರೂ ಹೋಗ್ಬೇಕು. ಹೇಗೆ? ದಾಸಾನು 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 ದಾಸ, ಸರ್ವೆಂಟ್ ಆಫ್ ದಿ ಸರ್ವೆಂಟ್ ಆಫ್ ದಿ ಸರ್ವೆಂಟ್ ಆಫ್ ದಿ ಸರ್ವೆಂಟ್ ಆಫ್ ದಿ ಸರ್ವೆಂಟ್. ಈಗ ಅಲ್ಲಿ ಹೋಗಿ ನಾನು ನಿನ್ನ ಭಕ್ತ, ಯಾರು ನಮ್ಮನ್ನು ಅಲ್ಲಿಗೆ ಇಮಿಡಿಯೇಟ್ ರಿಜೆಕ್ಟ್ ಮಾಡ್ತಾರೆ. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ ನೋಡಿ. ಈ ಉದಾಹರಣೆಯಿಂದ ನಮ್ಗೆ ಗೊತ್ತಾಗ್ತದೆ. ಈಗ ನಾವು ಭಕ್ತಿ, ಒಳ್ಳೆ ಭಕ್ತಿ ಮಾಡಿದ್ದೇವೆ, ಸಾಯುವಾಗ ನಮ್ಗೆ ವೈಕುಂಠಕ್ಕೆ ಟಿಕೆಟ್ ಸಿಕ್ತು. ವೈಕುಂಠಕ್ಕೆ ಹೋಗಿ ಅಲ್ಲಿ ಇಮಿಡಿಯೇಟ್ ನಾವು ಹೋಗ್ತೇವೆ. ಅಲ್ಲಿ ಜಯ ವಿಜಯ ಇದ್ದಾರೆ, ನಮ್ಮನ್ನು ಬಿಡುವುದಿಲ್ಲ. ನಾವು ಅಲ್ಲಿ ಹೇಳ್ತೇವೆ, ನಾನು ಚಾಂಟಿಂಗ್ ಮಾಡ್ತಾ ಇದ್ದೆ. ಅದಕ್ಕೆ ಜೈ ವಿಜಯ್ ಹೇಳ್ತಾರೆ, ನಿನ್ನ ಯಾವ ಲೆವೆಲ್ ಚಾಂಟಿಂಗ್ ನನ್ಗೆ ಗೊತ್ತುಂಟು. ಚಾಂಟಿಂಗ್ ಅಂದ್ರೆ ಚಾಂಟಿಂಗ್ ಅಲ್ಲಿ 3 ಸ್ಟೇಜ್ ಉಂಟು. ಯಾವುದೆಲ್ಲ? ನಾಮ ಅಪರಾಧ, ನಾಮಭಾಸ, ಶುದ್ಧ ನಾಮ. ಶುದ್ಧ ನಾಮಕ್ಕೆ ನಾವು ಹೋಗ್ಲಿಲ್ಲ, ನಾಮಭಾಸಕ್ಕೆ ಕೂಡ ಹೋಗ್ಲಿಲ್ಲ. ಪ್ರಭುಪಾದ ಹೇಳ್ತಾರೆ, ಇಫ್ ಯು ಗೋ ಟು ನಾಮಭಾಸ, ಕೃಷ್ಣ ವಿಲ್ ಟೇಕ್ ಯು ಟು ಶುದ್ಧ ನಾಮ. ಈಗ ನಾವು ನಾಮ ಅಪರಾಧ ಸ್ಟೇಜ್ ಅಲ್ಲಿ ಇದ್ದೇವೆ. ಅಲ್ಲಿ ಹೇಳ್ತಾರೆ ಅವರು, ನೀವು ನಾಮ ಅಪರಾಧ ಸ್ಟೇಜ್ ಅಲ್ಲಿ ಜಪ ಮಾಡಿದ್ದೀರಾ? ಅಲ್ಲಿ ನಮ್ಗೆ ಅಂದ್ರೆ ಎಂತ ಹೇಳುವಂತದ್ದು, ನಮ್ಗೆ ಒಮ್ಮೆಲೆ ಶಾಕ್ ಆಗ್ತದೆ. ಎಂತ ಹೇಳ್ತಾರೆ ಅಲ್ಲಿ. ಮತ್ತೆ ನಾವು ಹೇಳ್ತೇವೆ, ಜಯ ವಿಜಯ ನಂತರ ನಾವು ಭಗವಂತನಿಗೆ ನೈವೇದ್ಯ ಮಾಡ್ತಿದ್ದೆ. ಅವ್ರು ಹೇಳ್ತಾರೆ, ನೀವು ಯಾವ ಪ್ರಜ್ಞೆಯಲ್ಲಿ ನೈವೇದ್ಯ ಮಾಡಿದ್ರೆ ನಮ್ಗೆ ಗೊತ್ತುಂಟು. ಆಕ್ಚುಲಿ ನೈವೇದ್ಯ ಅಂದ್ರೆ, ಈಗ ಒಮ್ಮೆ ನೋಡಿ, ಪ್ರಭುಪಾದ್ ಇದು 70s ಅಲ್ಲಿ ಪ್ರಭುಪಾದ್ ಇನಿಷಿಯಲ್ ಕುಕಿಂಗ್ ಮಾಡ್ತಾ ಇದ್ರು 1 year, ಮತ್ತೆ ಸ್ಟಾಪ್ ಮಾಡಿದ್ರು. ಮತ್ತೆ ಅವರ ಶಿಷ್ಯರಿಗೆ ಹೇಳಿಕೊಟ್ಟು ಅವ್ರು ಮಾಡ್ತಾ ಇದ್ರು. ಮತ್ತೆ ಅವ್ರು ಮಾಡ್ಲಿಲ್ಲ, ಎಷ್ಟು ವರ್ಷ ಮಾಡ್ಲಿಲ್ಲ. ಒಂದ್ ದಿವಸ ಅವರ ಗುರು ಇದು ಡಿಸಪಿಯರೆನ್ಸ್ ಡೇ, ಡಿಸೆಂಬರ್ ಅಲ್ಲಿ ಬರ್ತದೆ. ಅದು ಶ್ರೀಲ ಭಕ್ತಿನಾಥ ಸರಸ್ವತಿ ಠಾಕೂರ್ ಡಿಸಪಿಯರೆನ್ಸ್ ಡೇ. ಪ್ರಭುಪಾದ್ ಆ ದಿವಸ ಹೇಳ್ತಾರೆ, ನಾನು ಮಾಡ್ತೇನೆ ಕುಕಿಂಗ್. ಪ್ರಭುಪಾದ್ ಓದಿ ಮಾಡಿದ್ರು. ಪ್ರಭುಪಾದ್ ಮಾಡಿದ ಪ್ರಸಾದ ತಿಂದು ಎಲ್ಲರೂ ಫೇಂಟ್ ಆಗಿ ಬಿದ್ರು. ಪ್ರಸಾದ ಅಷ್ಟು ಪವರ್ಫುಲ್. ಆದ್ರೆ ನಾವು ಯಾವ ಪ್ರಜ್ಞೆಯಲ್ಲಿ ಮಾಡ್ತಾ ಇದ್ದೇವೆ? ನಮ್ಮ ಕಾನ್ಶಿಯಸ್ನೆಸ್ ಎಂತ? ಅದಕ್ಕೆ ಟೆಂಪಲ್ ಅಲ್ಲಿ ನಾವು ಅಡಿಗೆ ಮಾಡುವಾಗ ದೀಕ್ಷೆ ಆದವರು ಯೂಶುವಲಿ ಮಾಡುವಂಥದ್ದು, ಉಳಿದವರು ಅಸಿಸ್ಟ್ ಮಾಡುವಂಥದ್ದು. ಅಂದ್ರೆ ಕುಕಿಂಗ್ ಮಾಡುವಾಗ ಕೂಡ ಹರೇ ಕೃಷ್ಣ ಕೀರ್ತನನ್ನು ಹಾಕ್ತಾ, ಪ್ರಭುಪಾದ್ ಕ್ಲಾಸ್ ಅನ್ನು ಕೇಳ್ತಾ, ಈ ರೀತಿ ನಾವು ಮಾಡಬೇಕು. ಮತ್ತೆ ಟೇಸ್ಟ್ ನೋಡ್ಲಿಕ್ಕಿಲ್ಲ. ನಾವು ಮಾಡುವಾಗ ನಾನು 8 ಗಂಟೆಗೆ ಎಂತ ತಿನ್ನುವಂಥದ್ದು, ಆ ರೀತಿ ನಾವು ಮಾಡುವಂಥದ್ದು. ನಮ್ಮ ನಾವು ಹೆಸರಿಗೆ ನೈವೇದ್ಯ ಕೊಡುವಂಥದ್ದಾದ್ರೆ ನಮ್ಮ ಕಾನ್ಶಿಯಸ್ನೆಸ್ ಆ ಲೆವೆಲ್ಗೆ ಬರಲಿಲ್ಲ ಪ್ರಜ್ಞೆ. ಹೇಗೆ ನಾನು ಭೋಗವನ್ನು ತಿನ್ನುವಂಥದ್ದು? ಇವತ್ತು 8 ಗಂಟೆಗೆ ನಾನು ಎಂತ ತಿನ್ನುವಂಥ, ರಾತ್ರಿ ನಾವು ಯೋಚನೆ ಮಾಡ್ತೇವೆ, ನಾಳೆ ನಾನು ಬೆಳಿಗ್ಗೆ ಇಡ್ಲಿ ಸಾಂಬಾರ್ ಮಾಡ್ತೇನೆ, ನಾನು ಪೂರಿ ಬಾಜಿ ಮಾಡ್ತೇನೆ. ಅಂದ್ರೆ ಮೊನ್ನೆ ಅದು ತಿಂದೆ, ಇವತ್ತು ಅದು ಬೇಡ. ಇಲ್ಲ, ಇದು ಕಾನ್ಶಿಯಸ್ನೆಸ್ ಅಲ್ಲ. ಹೇಗೆಂದ್ರೆ ದೊಡ್ಡ ದೊಡ್ಡ ಟೆಂಪಲ್ ಅಲ್ಲಿ, ಮಾಯಾಪುರಲ್ಲೆಲ್ಲ ಯಾರು ಅಡಿಗೆ ಮಾಡ್ತಾರೆ, ಈಗ ಮಧ್ಯಾಹ್ನದ ಅಡಿಗೆ, ಅವನಿಗೆ ಆ ದಿವಸ ತಿಂಡಿ ತಿನ್ಲಿಕ್ಕಿಲ್ಲ, ಆ ಪ್ರಸಾದ ತಿನ್ಲಿಕ್ಕಿಲ್ಲ. ನೆಕ್ಸ್ಟ್ ಡೇ ತಿನ್ಬೋದು ಅವ. ಆ ದಿವಸ ಬೇರೆ ಅವರು ಮಾಡಿ ತಿನ್ಬೋದು, ಅವ ಮಾಡಿ ತಿನ್ಲಿಕ್ಕಿಲ್ಲ. ಯಾಕೆಂದ್ರೆ ನಮ್ಮ ಇದು ಆ ರೀತಿ ಇರ್ತದೆ, ನಾನೀಗೆ ಸೇವಿಸುವಂಥದ್ದು. ಹಾಗೆ ಅಲ್ಲಿ ಎಂತ ಆಗ್ತದೆ ಅಂದ್ರೆ ಇಮಿಡಿಯೇಟ್ ಜಯ ವಿಜಯ ಹೇಳ್ತಾರೆ, ನೀನು ಮಾಡಿದ್ಯಾ, ಆದ್ರೆ ನಿನ್ನ ಯಾವ ಪ್ರಜ್ಞೆ ಮಾಡಿ ನಮ್ಗೆ ಗೊತ್ತುಂಟ ಅಂತ. ಮತ್ತು ಲಾಸ್ಟಿಗೆ ನಾವು ಹೆಲ್ಪ್ಲೆಸ್, ನಮ್ಗೆ ಒಳಗೆ ಹೋಗ್ಲಿಕ್ಕಿಲ್ಲ. ನಾವು ಹೋದಲ್ಲಿ ಒಳಗೆ ಹೋಗ್ಲಿಕ್ಕೆ ವೈಕುಂಠಕ್ಕೆ, ಕಡೆಗೆ ಎಂತ ಆಗ್ತದೆ, ನಾವು ಅಲ್ಲಿ ಹೆಲ್ಪ್ಲೆಸ್ ಕಂಡೀಷನ್ ಅಲ್ಲಿ, ಪ್ರಭುಪಾ ನನ್ನನ್ನು ರಕ್ಷಣೆ ಮಾಡಿ ರಕ್ಷಿಸಿ ಅಂತ ಹೇಳ್ತೇವೆ. ಆಗ ಇಮಿಡಿಯೇಟ್ ಜಯ ವಿಜಯ ನಮ್ಮನ್ನು ಕರೀತಾರೆ, ನೀನು ಪ್ಯೂರ್ ಡಿವೋಟಿ ಹೆಸರು ಹೇಳಿದ್ಯಾ, ಒಳಗೆ ಹೋಗುವ ಅಂತ. ಹಾಗಾಗಿ ನಮ್ಗೆ ಒಂದೇ ಆಸರ ಅಂದ್ರೆ ಪ್ರಭುಪಾದ. ಬೇರೆ ನಮ್ಮ ಎಫರ್ಟ್ ಇಂದ ನಾವು ಏನು ಅಲ್ಲ.
ನಾವು ಇನ್ಸಿಗ್ನಿಫಿಕೆಂಟ್, ನಮ್ಮ ಓನ್ ಎಫರ್ಟ್ ಇಂದ ಹೋಗ್ಲಿಕ್ಕೆ. ಹಾಗಾಗಿ ಕೃಷ್ಣನನ್ನು ನಾವು ಹೋಗ್ಲಿಕ್ಕೆ ನಮ್ಗೆ ಪ್ರೊಸೆಸ್ ಅಂತಂದ್ರೆ ದಾಸಾನು 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 ದಾಸ, ಈ ರೀತಿ ಹೋಗ್ಬೇಕು ನಾವು ಪ್ರೊಸೆಸ್. ನಾನು ಭಕ್ತ, ನಾವು ಏನೂ ಅಲ್ಲ, ಭಕ್ತ ಅಲ್ಲ, ನಾವು ಭಕ್ತ. ಯಾಕಂದ್ರೆ ನಾವೀಗ ಪ್ರಭುಪಾದ ಹೇಳುವಂಥದ್ದು ಒಮ್ಮೆ ಎಂತ ಆಯ್ತಂದ್ರೆ, ಒಬ್ಬ ಹೇಳಿದ ಪ್ರಭುಪಾದ ಶಿಷ್ಯ, ಪ್ರಭುಪಾದ ನಾನು ದೊಡ್ಡ ಭಕ್ತ, ನಾನೀಗ 5 ವರ್ಷದಿಂದ ಭಕ್ತಿ ಮಾಡ್ತೇನೆ, ನಾನು ದೊಡ್ಡ ಭಕ್ತ. ಪ್ರಭುಪಾದ ಹೇಳಿದ್ರು, ಭಕ್ತಿ ಬರುವ ಮುಂಚೆ ನೀನು ಎಂತ ಆಗಿದ್ದೆ? ಅವ ಹೇಳಿದ, ನಾನು ಪ್ರಾಣಿ ಆಗಿದೆ. ಯಾಕೆಂದ್ರೆ ಪ್ರಾಣಿಗಳು ಮಾಡುವಂಥದ್ದು ಮಾಡ್ತಾ ಇದ್ದ, ಪ್ರಾಣಿ. ಓಕೆ, ಭಕ್ತಿ ಬರುವುದು ಪ್ರಾಣಿ ಆಗಿದ್ಯಾ, ಈಗ ಎಂತ ಆಗಿದೆ? ಈಗ ಭಕ್ತ. ಪ್ರಭು ನೀನೀಗ ಭಕ್ತ ಅಲ್ಲ, ಈಗ ನೀನು ಮನುಷ್ಯ ಆಗಿದ್ಯಾ. ಭಕ್ತ ಆಗೋದು ದೊಡ್ಡ ವಿಷಯ, ಆದ್ರೆ ಭಕ್ತನಾಗ್ಲಿಕ್ಕೆ ನೀನು ಈಗ ಪ್ರಯತ್ನ ಮಾಡ್ತಾ ಇದೆಯಾ. ಯಾವಾಗ ನಾವು ಎಂತ ಹೇಳ್ಬೇಕಂದ್ರೆ, ಐ ಆಮ್ ಟ್ರೈಂಗ್ ಟು ಬಿಕಮ್ ಡಿವೋಟಿ, ಐ ಆಮ್ ನಾಟ್ ಡಿವೋಟಿ, ಟ್ರೈಂಗ್ ಟು ಬಿಕಮ್ ಅಂದ್ರೆ ಭಕ್ತನಾಗ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಭಕ್ತ ಆಗೋದು ದೊಡ್ಡ ವಿಷಯ. ಹೇಗಂದ್ರೆ ಒಮ್ಮೆ ಪ್ರಭುಪಾದ ಲೆಕ್ಚರ್ ಮಾಡ್ತಾ ಇದ್ರು, ಆಗ ಒಬ್ಬ ಪಾಶ್ಚಾತ್ಯ ದೇಶದಲ್ಲಿ ಆಗಿ ಇಮಿಡಿಯೇಟ್ ಕೇಳ್ತಾರೆ, ಅವರಿಗೆ ಸೆನ್ಸ್ ಇಲ್ಲ. ಪ್ರಭುಪಾದ ಹೇಳಿದ್ರು, ಪ್ರಭುಪಾದ್ ಹ್ಯಾವ್ ಯು ಸೀನ್ ಗಾಡ್? ಪ್ರಭುಪಾದ ಹೇಳಿದ್ರು, ಕ್ಯಾನ್ ಯು ಶೋ ಮಿ ಗಾಡ್? ಆರ್ ಯು ಗಾಡ್? ಈ ರೀತಿ 3 ಪ್ರಶ್ನೆ ಕೇಳಿದ್ದಾರೆ. ಫಸ್ಟ್ಗೆ ಕ್ಯಾನ್ ಯು ಶೋ ಮಿ ಗಾಡ್? ಪ್ರಭುಪಾದ ಹೇಳಿದ್ರು, ಡೂ ಯು ಹ್ಯಾವ್ ದ ಐಸ್ ಟು ಸಿ ಗಾಡ್? ನಿನಗೆ ಕಣ್ಣುಂಟಾ ದೇವರ ನೋಡ್ಲಿಕ್ಕೆ? ಇಲ್ಲ. ಕ್ಯಾನ್ ಯು ಶೋ ಮಿ ಗಾಡ್? ವೆದರ್ ಯು ವಿಲ್ ಬಿಲೀವ್ ದಟ್ ಐ ಹ್ಯಾವ್ ಸೀನ್ ಗಾಡ್? ನೀನು ನಂಬ್ತೀಯ ನಾನು ದೇವರನ್ನು ನೋಡಿದ್ದೇನೆ ಅಂತ ಹೇಳಿದ್ರೆ ನಂಬ್ತೀಯ? ಇಲ್ಲ. ಪ್ರಭುಪಾದ ಹೇಳ್ತಾರೆ, ನಿನ್ನ ಕ್ವಶನ್ ಇರ್ರಿಲೆವೆಂಟ್, ಸರಿಯಾದ ಪ್ರಶ್ನೆ ಅಲ್ಲ ಇದು. ಯಾವಾಗ ನಿನ್ಗೆ ನಾನು ಕೃಷ್ಣ ನೋಡಿದ ನಂಬಿಕೆ ಇಲ್ಲ, ನಿನ್ನ ಪ್ರಶ್ನೆ ಅಂತ. ಲಾಸ್ಟಿಗೆ ಅವಾಗ ಹೇಳುವಂಥದ್ದು, ಆರ್ ಯು ಗಾಡ್? ನೀವು ದೇವರ? ಅವನಿಗೆ ಎಂತ ಅಂದ್ರೆ, ಎಸ್ ಪ್ರಭುಪಾದ ಹೇಳ್ತಾರೆ ನಾನು ದೇವರ ಅಂತ. ಆ ರೀತಿ ಅವ ಎಕ್ಸ್ಪೆಕ್ಟ್ ಮಾಡಿದ. ಪ್ರಭುಪಾದ ಹೇಳಿದ್ರು, ಐ ಆಮ್ ಸರ್ವೆಂಟ್ ಆಫ್ ಗಾಡ್ ಹೇಳಿದ್ರು. ಹೀಗೆ ನೋಡ್ತಾ ಇದ್ದ, ಅವನಿಗೆ ಮುಖಕ್ಕೆ ಹೊಡೆದಾಗ ಆಯ್ತು ಮಾತು, ಐ ಆಮ್ ಸರ್ವೆಂಟ್ ಆಫ್ ಗಾಡ್. ಮತ್ತೆ ಪ್ರಭುಪಾದ ಅವನು ನೋಡಿದ್ರು, ಐ ಆಮ್ ನಾಟ್ ಇವನ್ ಸರ್ವೆಂಟ್, ಐ ಆಮ್ ಟ್ರೈಂಗ್ ಟು ಬಿಕಮ್ ಸರ್ವೆಂಟ್ ಆಫ್ ಗಾಡ್. ನಾನು ಸೇವಕ ಕೂಡ ಅಲ್ಲ, ಸೇವಕನಾಗ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಪ್ರಭುಪಾದಿಗೂ ಈ ರೀತಿ ಮೂಡಿರುವಾಗ ನಮ್ಮ ಮೂಡಿ ಯಾವ ರೀತಿ ಇರಬೇಕು? ಪ್ರಭುಪಾದಿದ ಮೂಡಿ ಈ ರೀತಿ, ಅವರು ಸೇವಕ, ಅವರು ಆಕ್ಚುಲಿ ಸೇವಕ. ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ, ಮೋರ ಸೇನಾಧಿಪತಿ ಭಕ್ತ ಈಗ ಮೈನ್ ಕಮಾಂಡರ್ ಇನ್ ಚೀಫ್ ಬರ್ತಾನೆ, ಕಮಾಂಡರ್ ಇನ್ ಚೀಫ್ ಚೈತನ್ಯ ಮಹಾಪ್ರಭು. ಅದು ಪ್ರಭುಪಾದ. ಆದ್ರೂ ಕೂಡ ನಾನು ಸೇವಕನಾಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಹಾಗಾಗಿ ಶುದ್ಧ ಭಕ್ತರ ವಿಚಾರ ಯಾವಾಗಲೂ ಹೀಗೆ. ಅವರು ನಮ್ರತೆ ಅಂದ್ರೆ ಹೇಗೆಂದು ನೋಡಿ, ಎಂತೂಸಿಯಾಸಂ ಉತ್ಸಾಹ ಮತ್ತೆ ನಮ್ರತೆ, ಇದು ಒಟ್ಟೊಟ್ಟಿಗೆ ಹೋಗುವುದಿಲ್ಲ. ಕೆಲವರ ಹತ್ರ ಉತ್ಸಾಹ ಇರ್ತದೆ, ನಮ್ರತೆ ಇರುವುದಿಲ್ಲ. ಕೆಲವರ ಹತ್ರ ನಮ್ರತೆ ಇರ್ತದೆ, ಉತ್ಸಾಹ ಇರುವುದಿಲ್ಲ. ಆದ್ರೆ ಪ್ರಭುಪಾದ ಹತ್ರ ಉತ್ಸಾಹ ಕೂಡ ಇತ್ತು, ನಮ್ರತೆ ಕೂಡ ಇತ್ತು. ಹಾಗಾಗಿ ನಮ್ಮಲ್ಲಿ ನಮ್ರತೆ ಬೆಳಿಬೇಕು. ಮತ್ತೆ ನಾವು ಖಾಲಿ ನಮ್ರತೆ ಬೆಳೆಯೋದು ಮಾತ್ರ ಅಲ್ಲ, ನಮ್ಮ ಮೂಲೆಯಲ್ಲಿ ಇರುವುದಲ್ಲ, ಉತ್ಸಾಹ ಕೂಡ ಇರ್ಬೇಕು. ಕೃಷ್ಣನಿಗೆ ಸೇವೆ ಹೇಗೆ ಮಾಡುವುದಂತ ಎರಡೂ ಕೂಡ ಒಟ್ಟೊಟ್ಟಿಗೆ ಹೋಗ್ಬೇಕು. ಎಸ್, ಹುಡುಕುತ್ತಾರೆ. ಅವರಲ್ಲಿ ಕೆಲವರು ಶ್ರೇಷ್ಠರೊಂದಿಗೆ ಆಶ್ರಯಿಸಿ ಗಂಗಾ ನದಿಯ ಹೆಜ್ಜೆ ಹೆಜ್ಜೆಗೂ ನಿನ್ನ ಪಾದ ಕಮಲಗಳಿಗೆ ಶರಣಾಗುತ್ತಾರೆ. ಎಸ್, ಗಂಗಾ ನದಿ. ಈಗ ಹೇಗಂದ್ರೆ, ನಾನು ಮೊನ್ನೆ ಗಂಗೋತ್ರಿಗೆ ಹೋಗಿದ್ದೆ ಜೂನಲ್ಲಿ. ತುಂಬಾ ಪ್ಯೂರ್ ಅಂದ್ರೆ ಒಬ್ಬ ಎಷ್ಟು ಪ್ಯೂರ್. ನಮ್ಮ ಈ ಸೋ ಕಾಲ್ಡ್ ಸಿವಿಲೈಸೇಷನ್ ಗಂಗೆಯನ್ನು ಯಾವ ಮಟ್ಟಕ್ಕೆ ತಂದಿದೆ, ಬೇಜಾರಾಗ್ತದೆ. ನೀವು ಗಂಗೋತ್ರಿಯಲ್ಲಿ ಹೋಗಿ ನೀರನ್ನು ನೋಡಿ, ಕ್ರಿಸ್ಟಲ್ ಕ್ಲಿಯರ್. ಸ್ನಾನ ಮಾಡ್ಲಿಕ್ಕಂದ್ರೆ ಆಲ್ಮೋಸ್ಟ್ 5 ತರ ಉಂಟು. ರಪ್ಪ ಮಾಡಿ ರಪ್ಪ ಎದ್ದು ಬಂದೆ ಅಂದ್ರೆ ಫುಲ್ ಇದಾಗ್ತದೆ. ಆದ್ರೆ ನಮ್ಮ ಈ ಸೋ ಕಾಲ್ಡ್ ಸಿವಿಲೈಸೇಷನ್ ಎಂತ ಮಾಡ್ತಾ ಉಂಟು, ಈ ಇಂಡಸ್ಟ್ರಿ ನೀರು ಬಿಟ್ಟು ಅದು ಬಿಟ್ಟು ಯಾವ ಮಟ್ಟಕ್ಕೆ ಹೋಗಿದೆ ನೀವು ಎಣಿಸಿ. ಗಂಗೆ ಅಂದ್ರೆ ಅವಳು ಟೋಟಲಿ
ಭಗವಂತನಿಗೆ ಶರಣಾಗತಳಾಗಿದ್ದಾಳೆ ನೋಡಿ. ಹಾಗಾಗಿ ಗಂಗೆ ತುಂಬಾ ಪ್ಯೂರ್. ಗಂಗೆಯಲ್ಲಿ ನಾವು ಸ್ನಾನ ಮಾಡುವುದಂದ್ರೆ ಎಸ್ ಅಂದ್ರೆ ಅದು ತುಂಬಾ ತುಂಬಾ ಶ್ರೇಷ್ಠ. ಚೈತನ್ಯ ಮಹಾಪ್ರಭು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ಪ್ರಾತಿ ಹೊತ್ತು ಗಂಗೆಯಲ್ಲಿ ಸ್ನಾನ ಮಾಡ್ತಾ ಇದ್ರು. ಸ್ವತಃ ಕೃಷ್ಣ, ಚೈತನ್ಯ ಮಹಾಪ್ರಭು ಅಂದ್ರೆ ಕೃಷ್ಣ. ಅವರಲ್ಲಿ ಕೆಲವರು ಶ್ರೇಷ್ಠ ಆಶ್ರಯಿಸಿ ಗಂಗಾ ನದಿ ಹೆಜ್ಜೆ ಹೆಜ್ಜೆಗೂ ನಿನ್ನ ಪಾದವನ್ನು ಶರಣಾಗುತ್ತಾರೆ. ಗಂಗೆ ಅಂತ ನದಿಗಳು ಸಕಲ ಪಾಪ ಪ್ರಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಎಸ್, ಗಂಗೆ ಎಂತ ಆಗ್ತದೆ? ನಮ್ಮ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡುತ್ತದೆ. ಎಸಿಗೆ ಭಾವಾರ್ಥಕ್ಕೆ ಹೋಗುವ ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲ ಗೋಪಾಲ್ ಶ್ರೀಲ ಪ್ರಭುಪಾದ್ ಕಿ ಜೈ. ಪರಮಹಂಸರನ್ನು ರಾಜಹಂಸಗಳಿಗೆ ಹೋಲಿಸಲಾಗಿದೆ. ಪರಮಹಂಸರನ್ನು ಯಾವುದು? ರಾಜಹಂಸಗಳಿಗೆ. ರಾಯಲ್ ಸ್ವ್ಯಾನ್ಸ್. ರಾಜಹಂಸ ಅಂದ್ರೆ ರಾಯಲ್ ಸ್ವ್ಯಾನ್ಸ್. ರಾಜಹಂಸಗಳು ಕಮಲ ಪುಷ್ಪದ ದಳಗಳಲ್ಲಿ ತಮ್ಮ ಗೂಡುಗಳನ್ನು ಕಟ್ಟುತ್ತವೆ. ಎಲ್ಲಿ? ಕಮಲ ಪುಷ್ಪ. ಹಾಗೆ ಪ್ರಭುಪಾದ ಹೇಳುವಂಥದ್ದು, ನಾವು ಹಂಸ ಆಗ್ಬೇಕು, ಕಾಗೆ ಅಲ್ಲ. ಕಲಿಯುಗದಲ್ಲಿ ಎಲ್ಲರೂ ಕಾಗೆ. ಕಾಗೆ ಅಂದ್ರೆ ಇಂದ್ರಿಯ ಸುಖ. ಹಂಸ ಅಂದ್ರೆ ಕೃಷ್ಣ ಪ್ರಜ್ಞೆ. ನೀವು ಎಣಿಸಿ ಎಷ್ಟು ಮಂದಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ. ಅವರಿಗೆ ಹಂಸದ ಕಡೆ ಆಸಕ್ತಿ ಇಲ್ಲ, ಕಾಗೆ ಕಡೆ ಆಸಕ್ತಿ ಇರುವಂತ ತಮೋಗುಣ. ಹಂಸ ಅಂದ್ರೆ ಸತ್ವಗುಣ. ಹಾಗಾಗಿ ಭಗವಂತನ ದಿವ್ಯ ಶರೀರದ ಭಾಗಗಳನ್ನು ಯಾವಾಗಲೂ ಕಮಲದ ಹೂವಿಗೆ ಹೋಲಿಸಲಾಗುತ್ತದೆ. ಲೋಟಸ್ ಇಮಿಡಿಯೇಟ್ಲಿ ನಿಮ್ಗೆ ಬರಬೇಕು ಕೃಷ್ಣನ ಹೆಸರು ಸ್ಮರಣೆ ಬರ್ಬೇಕಂತ. ಲೋಟಸ್ ನೋಡುವಾಗ, ಕಮಲ ನೋಡುವಾಗ. ಭೌತಿಕ ಜಗತ್ತಿನಲ್ಲಿ ಕಮಲ ಪುಷ್ಪವೇ ಸೌಂದರ್ಯದ ಕೊನೆಯ ಮಾತೆನಿಸಿದೆ. ತುಂಬಾ ಸೌಂದರ್ಯ. ಜಗತ್ತಿನಲ್ಲಿ ವೇದಗಳು ಅಥವಾ ಭಗವದ್ಗೀತೆ ಅತ್ಯಂತ ಸುಂದರ ವಸ್ತುವಾಗಿದೆ ನೋಡಿ. ವೇದ ಮತ್ತೆ ಭಗವದ್ಗೀತೆ. ಏಕೆಂದ್ರೆ ದೇವೋತ್ತಮ ಪುರುಷನ ಸ್ವಯಂ ಅವುಗಳ ಮೂಲಕ ಜ್ಞಾನ ತಿಳಿಸ್ತಾನೆ. ಯಾಕೆ ಅದು ಎಂತ ಹೇಳುವಂಥದ್ದು ಸುಂದರ? ಭಗವದ್ಗೀತೆ ಮತ್ತು ವೇದ ಕೃಷ್ಣನ ಬಾಯಿಂದ ಬಂದಿದೆ ಸ್ವತಃ. ಪರಮಹಂಸನು ಭಗವಂತನ ಕಮಲದಂತ ಮುಖದ ತನ್ನ ಗೂಡನ್ನು ಕಟ್ಟುತ್ತಾನೆ. ಅವನ ಪಾದ ಕಮಲಗಳಲ್ಲಿ ಸದಾ ಆಶ್ರಯವನ್ನು ಹುಡುಕುತ್ತಾನೆ. ಯಾರು? ಪರಮಹಂಸ. ಯಾರಲ್ಲಿ? ಕೃಷ್ಣನಲ್ಲಿ. ಕೃಷ್ಣನ ಪಾದಗಳನ್ನು ಸದಾ ಆಶ್ರಯ ಹುಡುಕುತ್ತಾನೆ ಪರಮಹಂಸ. ಪರಮಹಂಸ ಅಂದ್ರೆ ಸನ್ಯಾಸಿಯಲ್ಲಿ ಉನ್ನತ ಮಟ್ಟದ. ಈಗ ಕುಟೀಚಕ, ಬಹುದಕ, ಪರಿವ್ರಾಜಕಾಚಾರ್ಯ, ಪರಮಹಂಸ. ಕುಟೀಚಕ ಅಂದ್ರೆ ಸನ್ಯಾಸಿ ತಗೊಳ್ತಾನೆ, ಮನೆ ಬಿಟ್ಟು ಹೊರಗೆ ಇರ್ತಾನೆ, ಅದು ಮನೆಯಿಂದ ಊಟ ಬರ್ತದೆ. ಬಹುದಕ ಅಂದ್ರೆ ಮನೆಯಿಂದ ಊಟ ಸ್ಟಾಪ್ ಆಗ್ತದೆ. ಪರಿವ್ರಾಜಕಾಚಾರ್ಯ ಅಂದ್ರೆ ಎಲ್ಲ ಕಡೆ ಪ್ರಚಾರಕ್ಕೆ ಹೋಗುವಂಥದ್ದು. ಪರಮಹಂಸ ಅಂದ್ರೆ ಉನ್ನತ ಲೆವೆಲ್. ಈಗ ಪ್ರಭುಪಾದಿಂದ ಅಂದ್ರೆ ನಾನು ಡೈಲಿ ಕ್ಲಾಸ್ ಸ್ಟಾರ್ಟ್ ಮಾಡೋ ಮುಂಚೆ ಹೇಳ್ತೇನೆ, ಓಂ ವಿಷ್ಣುಪಾದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಅಷ್ಟೋತ್ತರ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಟೈಟಲ್ ಪರಮಹಂಸ. ಅವರಿಗೆ ಪರಮಹಂಸ ಟೈಟಲ್ ಸಿಕ್ಕಿದೆ. ಅದು ಪರಮಹಂಸ ಅಂದ್ರೆ ಉನ್ನತ ಮಟ್ಟದ ಟೈಟಲ್. ಈಗೆಂತಾಗಿದೆ ಅಂದ್ರೆ, ನನ್ನ ಹೆಸರು ಹೇಳುವುದಿಲ್ಲ, ಬೋಗಸ್ ಯಾರ್ಯಾರಿಗೆ ಈ ರೀತಿ ಹೆಸರುಂಟು. ಪರಮಹಂಸ ಅಂದ್ರೆ ಭಕ್ತರಿಗೆ ಮಾತು ಕೊಡ್ಬೇಕು. ಆದ್ರೆ ಈ ಮಾಯಾವಾದಿಗಳು ಎಲ್ಲರೂ ಅವ್ರ ಹೆಸರು ಇಡ್ತಾರೆ. ಅದು ನನ್ನ ಹೆಸರು ಹೇಳುವುದಿಲ್ಲ, ಆದ್ರೆ ಪ್ರಭುಪಾದ ಅದನ್ನು ಕಂಡೆಮ್ ಮಾಡ್ತಾರೆ. ಕಮಲದಂತ ಮುಖದ ತನ್ನ ಗೂಡನ್ನು ಕಟ್ಟುತ್ತಾನೆ. ಅವನ ಪಾದ ಕಮಲಗಳಲ್ಲಿ ಸದಾ ಆಶಯನ್ನು ಹುಡುಕುತ್ತಾನೆ. ಯಾರು? ಪರಮಹಂಸ. ವೇದ ಜ್ಞಾನದ ರೆಕ್ಕೆಗಳಿಂದ ಅಲ್ಲಿಗೆ ತಲುಪುತ್ತಾನೆ ನೋಡಿ. ವೇದಗಳಿಂದ ಅಲ್ಲಿಗೆ ತಲುಪುತ್ತಾನೆ. ಕೃಷ್ಣ ಹತ್ರ ಹೋಗ್ಬೇಕಿದ್ರೆ ನಾವು ವೇದದಿಂದ. ಭಗವಂತನ ಎಲ್ಲ ಉದ್ಗಮಗಳ ಮೂಲ ಆಕಾರವಾಗಿರುವುದರಿಂದ ವೇದಗಳಿಂದ ಜ್ಞಾನೋದಯ ಪಡೆದ ಬುದ್ಧಿವಂತ ವ್ಯಕ್ತಿಗಳು, ಗೂಡು ತೊರೆಯೋದು ಪಕ್ಷಿಗಳು ಪೂರ್ಣ ವಿಶ್ರಾಂತಿಗಾಗಿ ಮತ್ತೆ ಗೂಡು ಹುಡುಕುವಂತೆ ಭಗವಂತನ ಆಶ್ರಯ ಹುಡುಕ್ತಾರೆ. ಹಾಗಾಗಿ ಬುದ್ಧಿವಂತರು ಯಾರ ಆಶ್ರಯ ಹುಡುಕುವಂಥದ್ದು? ಕೃಷ್ಣನ ಆಶ್ರಯ. ಕೃಷ್ಣನ ಆಶ್ರಯ ಮಾತ್ರ ನಮ್ಮನ್ನು ರಕ್ಷಣೆ ಮಾಡುವಂಥದ್ದು, ಬೇರೆ ಯಾವುದಲ್ಲ. ನಮ್ಗೆ ಪುನರಪಿ ಜನನಂ ಪುನರಪಿ ಮರಣಂ, ಇದರಿಂದ ನಮ್ಗೆ ರಕ್ಷಣೆ ಬೇಕಿದ್ರೆ ನಾವು ಭಗವಂತನ ಆಶ್ರಯವನ್ನು ಪಡೆಯಬೇಕು. ಈಗ ಭಗವಂತನ ಆಶ್ರಯ ಪಡೆಯಲಿಕ್ಕೆ ನಮ್ಗೆ ಅರ್ಹತೆ ಇಲ್ಲ. ಪ್ರಭುಪಾದ ಹೇಳುವಂಥದ್ದು, ಡೋಂಟ್ ಟ್ರೈ ಟು ಸಿ ಕೃಷ್ಣ. ನಮ್ಗೆ ಕೃಷ್ಣ ನೋಡ್ಲಿಕ್ಕೆ ಕುತೂಹಲ, ಕೃಷ್ಣ ನೋಡ್ಬೇಕಂತ. ಇಲ್ಲ, ಆ ರೀತಿ ಅಲ್ಲ. ಮತ್ತೆ ಹೇಗೆ ನೋಡುವಂಥದ್ದು? ಡೂ ಸಮಥಿಂಗ್ ಸೋ ದಟ್ ಕೃಷ್ಣ ಸೀಸ್ ಯು. ನಾವು ಭಕ್ತಿಯಲ್ಲಿ ಅಂತ ಸೇವೆ ಮಾಡ್ಬೇಕಂತೆ ಕೃಷ್ಣ ಸ್ವತಃ ನಮ್ಮನ್ನು ನೋಡುವ ಹಾಗೆ. ಹಾಗಾಗಿ ಹೇಗೆ ಅಂದ್ರೆ, ಈಗ ನೋಡಿ,
ಈಗ ಪ್ರಭುಪಾದ ಒಂದು ಮಾತು ಹೇಳಿದ್ರೆ ಚೇತನ ಮಹಾಪ್ರಭು, ಎಸ್ ಇವ ನನ್ನ ಜನ, ಪಾಸ್ ನಮ್ಮ ಜೀವನ ಪಾಸ್. ಪ್ರಭುಪಾದ ಹೇಳುವಂತದ್ದು, ಒನ್ಸ್ ಯು ಶುಡ್ ಮೇಕ್ ಕೃಷ್ಣ ಸ್ಮೈಲ್. ನಿಮ್ಮನ್ನು ನೋಡಿ ಒಮ್ಮೆ ಕೃಷ್ಣ ಸ್ಮೈಲ್ ಮಾಡ್ಬೇಕು. ನಿಮ್ಮನ್ನು ನೋಡಿ ಒಮ್ಮೆ ಕೃಷ್ಣ ಸ್ಮೈಲ್ ಮಾಡ್ಬೇಕಿದ್ರೆ ಪ್ರಭುಪಾದ ಹೇಳ್ಬೇಕಲ್ಲ, ಅವ್ರು ಹೇಳದೇ ಆಗುದಿಲ್ಲ. ಯಾಕೆಂದ್ರೆ ನಮಗೆ ಡೈರೆಕ್ಟ್ ಆಕ್ಸೆಸ್ ಇಲ್ಲ. ನಾವು ಎಣಿಸುವಂಥದ್ದು ಕೃಷ್ಣ ಡೈರೆಕ್ಟ್ ಇಲ್ಲ, ಸಿಗುದಿಲ್ಲ, ಚಾನ್ಸೇ ಇಲ್ಲ. ದಾಸಾನು 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 ದಾಸ. ಈಗ ಒಂದು ಉದಾಹರಣೆ ಹೇಳ್ತೇನೆ. ಎಸ್, ಇದು ಬೆಂಗಾಲದಲ್ಲಿ ಶ್ರೀನಿವಾಸ್ ಆಚಾರ್ಯ ಅಂದ್ರೆ ಗೋಪಾಲ್ ಭಟ್ ಒಂದು ಶಿಷ್ಯ. ಹಾಗೆ ಅವರು ಟೋಟಲ್ ಲೀಲಾ ಸ್ಮರಣೆ ಇರ್ತಾರೆ. ಜನರಲ್ಲಿ ನೋಡ್ತಾರೆ ಅಂದ್ರೆ ಇವ್ರಿಗೆ ಎಂತದ್ದು ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಲೀಲಾ ಸ್ಮರಣೆ ಅಂತ ಗೊತ್ತಿಲ್ಲ. ಕೂತಲ್ಲಿ ಇದ್ದಾರೆ, ಫುಲ್ ಅಬ್ಸಾರ್ವ್ ಆಗಿದ್ದಾರೆ ಲೀಲಾ ಸ್ಮರಣೆ. ಇಮಿಡಿಯೇಟ್ ಎಲ್ಲರೂ ಹೋಗಿ ಅವರ ಶಿಷ್ಯನಿಗೆ ಹೇಳ್ತಾರೆ, ರಾಮಚಂದ್ರ ಕೂಡ ಅಲ್ಲಿ ವಾಪಸ್ ಕೂತ್ಕೊಳ್ತಾರೆ. ಅವ್ರು ಕೂಡ ಲೀಲಾ ಸ್ಮರಣೆಗೆ ಹೋಗ್ತಾರೆ. ಅವ್ರು ಕೂಡ POD ಸೀದಾ ಅವ್ರು ಹೋಗುದು ಎಲ್ಲಿಗೆ? ವೃಂದಾವನಕ್ಕೆ. ಯಾಕೆಂದ್ರೆ ಸಿದ್ಧದೇಹದಿಂದ ಹೋಗ್ಬೋದು. ನೀವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗುದಂದ್ರೆ ನಾವು ಇಲ್ಲಿ ಇಂದ ಸೀದಾ ನಾವು ವೃಂದಾವನಕ್ಕೆ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಗೋಲಕ ಕೂಡ ಹೋಗ್ಬೋದು, ಅದು ಅಂತ ಆಕ್ಸೆಸ್ ಉಂಟು. ಹಾಗೆ ಅಲ್ಲಿ ಹೋಗಿ ರಾಧಾರಾಣಿಯ ರಿಂಗ್ ಅನ್ನು ಹುಡುಕ್ತಾ ಇದ್ದಾರೆ ಯಮುನಾ ನದಿಯ ಪಕ್ಕದಲ್ಲಿ. ಗೋಪಾಲ್ ಭಟ್ಟ ಕೂಡ ಇದ್ದಾರೆ, ಅವರು ಕೂಡ ಗೋಪಾಲ್ ಭಟ್ಗೋಸ್ಕರ ಹುಡುಕ್ತಾ ಇದ್ದಾರೆ. ಫೈನಲಿ ಆ ರಿಂಗ್ ಸಿಗ್ತದೆ ಯಾರಿಗೆ? ರಾಮಚಂದ್ರ ಡೈರೆಕ್ಟ್ ಹೋಗಿ ರಾಧಾರಾಣಿಗೆ ಕೊಡುವುದಲ್ಲ. ರಾಮಚಂದ್ರ ಶ್ರೀನಿವಾಸಾಚಾರ್ಯ ಕೊಡುವಂಥದ್ದು, ಶ್ರೀನಿವಾಸಾಚಾರ್ಯ ಗೋಪಾಲ್ ಭಟ್ಟನಿಗೆ ಕೊಡುವಂಥದ್ದು, ಗೋಪಾಲ್ ಭಟ್ಟ ಮತ್ತೆ ಕೊಡುವಂಥದ್ದು. ಇದು ಪ್ರೊಸೆಸ್. ಮತ್ತೆ ರಾಧಾರಾಣಿ ಒಂದು ಪಾನ್ ಕೊಡ್ತಾಳೆ. ಈ ಪಾನಿಗೆ ಅಲ್ಲ, ಅದು ಟ್ರಾನ್ಸ್ಜೆಂಡಲ್ ಪಾನ್. ಆ ಪಾನ್ ಗೋಪಾಲ್ ಭಟ್ಟನಿಗೆ ಕೊಡುವಂಥದ್ದು, ಗೋಪಾಲ್ ಭಟ್ಟ ಶ್ರೀನಿವಾಸಾಚಾರ್ಯ ಕೊಡುವಂಥ, ಶ್ರೀನಿವಾಸ ರಾಮಚಂದ್ರನಿಗೆ ಕೊಡುವಂಥದ್ದು. ಇದು ಪ್ರೊಸೆಸ್. ಭಕ್ತಿಯಲ್ಲಿ ಪ್ರೊಸೆಸ್ ಹೀಗೆ. ಡೈರೆಕ್ಟ್ ನಾವು ಕೃಷ್ಣನ ಹೋಗ್ತೀವಿ, ನಮ್ಗೆ ಆಕ್ಸೆಸ್ ಇಲ್ಲ, ನಮ್ಗೆ ಸಿಗುವುದು ಕೂಡ ಇಲ್ಲ. ಎಸ್, ಭಗವಂತನ ಆಶಯನ್ನು ಹುಡುಕುತ್ತಾರೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ 18.15 ಹೇಳಿರುವಂತೆ ಎಲ್ಲ ವೇದ ಜ್ಞಾನವು ಪರಮಪ್ರಭುವನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶವನ್ನೇ ಹೊಂದಿದೆ. ಭಗವಂತ ಅಂತ ಹೇಳಿದ್ದಾನೆ, ಸರ್ವಸ್ಯ ಚಾಮೃತಿ ಸನ್ನಿವಿಷ್ಣು ಮತ್ತ ಸ್ಮೃತಿ ಅಪವನಾಂಶ ವೇದೇಶ ಸರ್ವೇ ರಹಾಮ್ಯ ವೇದೋ ವೇದಾಂತ ಕೃತ್ ವೇದವಿತ್ ಏವ ಚಾಹ. ವೇದಗಳನ್ನು ತಿಳಿದವನು ನಾನು, ವೇದಾಂತ ಕರ್ತ ನಾನು, ವೇದಗಳನ್ನು ತಿಳಿಯಬೇಕಾದವನು ನಾನು. ಭಗವಂತ ಹೇಳಿದ್ದಾನೆ, ತಿಳಿದವನು ನಾನು, ವೇದಾಂತ ಕರ್ತ ನಾನು, ವೇದಗಳನ್ನು ತಿಳಿಯಬೇಕಾದವನು ನಾನು. ಅಂಶಗಳಂತಿರುವ ಬುದ್ಧಿವಂತ ವ್ಯಕ್ತಿಗಳು ಸಂಪೂರ್ಣವಾಗಿ ಭಗವಂತನ ಆಶ್ರಯ ಪಡೆಯುತ್ತಾರೆ. ಅಂಶಗಳಂತಿರುವವರಿಗೆ ಗೊತ್ತುಂಟು, ಎಸ್ ವೇದದಿಂದ ಎಂತ ತಿಳಿಯಬೇಕು, ವೇದಗಳನ್ನು ತಿಳಿದವನು ಯಾರು, ವೇದದ ಕರ್ತಿ ಯಾರು, ಅವ್ರಿಗೆ ಗೊತ್ತುಂಟು. ಆದ್ರೆ ಎಂತ ಹೇಳುವಂಥದ್ದು, ವಿವಿಧ ದರ್ಶನಗಳ ಫಲವಿಲ್ಲದ ಕಲ್ಪನೆಗಳಿಂದ ಮಾನಸಿಕ ನೆಲೆಗಳ ಮೇಲೆ ಸುಳಿದಾಡುವುದಿಲ್ಲ. ಅದರ ಮಾಯಾವಾದಿಗಳೆಲ್ಲ ಈ ರೀತಿ ಮಾಡ್ತಾರೆ. ಪ್ರಭಾತ್ ಅದನ್ನು ಹೇಳ್ತಾ ಇದ್ದಾರೆ. ಈಗ ಹೇಗಂದ್ರೆ ಒಂದು ಪಂಥ ಉಂಟು, ಹೆಸರು ಹೇಳುವುದಿಲ್ಲ, ವೇದ ವೇದ ವೇದ. ನಿಮ್ದು ಭಗವದ್ಗೀತೆ ಭಾಗವತ ನಂಬುದಿಲ್ಲ, ವೇದ ವೇದ. ನಾವು ವೇದ ಮಾತ್ರ. ಭಗವಂತ ವೇದದಲ್ಲಿ 15 ಅದು 15. ನಾನೊಮ್ಮೆ ಅವ್ರಿಗೆ ಹೇಳಿದೆ, ಹೀಗೆ ಭಗವಂತ ಹೇಳಿದ್ದಾನೆ, ನಾವು ಭಗವದ್ಗೀತೆ ನಂಬುದಿಲ್ಲ. ನೋಡಿ 15 ಭಗವಂತ ಹೇಳಿದ್ದಾನೆ, ಅದು ನಿಮ್ಗೆ ಅದು ಎಲ್ಲ ಅಂದ್ರೆ ಲಾಟ್ಪೋಟ ಅಂತೆ. ಈ ಭಗವದ್ಗೀತೆ ಭಾಗವತ ಮೇಲೆ ಲಾಟ್ಪೋಟ, ಅವ್ರದ್ದು ವೇದ ಮೀನ್. ಇಂಥವ್ರು ಇದ್ದಾರೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಸ್, ಭಗವಂತನು ಬಹಳ ಕರುಣಾಳು, ತುಂಬವ ಮರ್ಸಿಯವ, ಕೃಪೆ. ಅವನು ಗಂಗಾ ನದಿಯನ್ನು ಬ್ರಹ್ಮಾಂಡದಲ್ಲೆಲ್ಲ ಹರಡಿದ. ನೋಡಿ, ಈ ಗಂಗಾ ನದಿಯನ್ನು ಬಿಟ್ಟಿದ್ದಾನೆ, ನಾವು ಅದರ ಪ್ರಯೋಜನ ಪಡೆಯಬೇಕು. ಆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪ್ರತಿಯೊಬ್ಬನು ಹೆಜ್ಜೆ ಹೆಜ್ಜೆಗೆ ಓದುವ ಪಾಪದ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಪಡೆಯಬಹುದು. ನಾವು ಮೊನ್ನೆ ಶ್ವೇತಗಂಗಾ ಅಂದ್ರೆ ಅದು ಗಂಗವೇ ಮ್ಯಾನಿಫೆಸ್ಟ್ ಆದಲ್ಲಿ ನಾವಲ್ಲಿ ಮೊನ್ನೆ ಡಿಪ್ ಮಾಡಿದೆವು. ಹಾಗಾಗಿ ಹೆಜ್ಜೆ ಹೆಜ್ಜೆಗೆ ಓದುವ ಪಾಪದ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಪಡೆಯಬಲ್ಲವನು. ಪ್ರಪಂಚದಲ್ಲಿ ಅನೇಕ ನದಿಗಳಿವೆ, ಅವುಗಳಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಭಗವತ್ ಪ್ರಜ್ಞೆಯನ್ನು ಅವು ಜಾಗೃತಗೊಳ್ಳೋದು. ನೋಡಿ, ಈಗ ಇಂಥ ಎಲ್ಲ ಇದರಿಂದ ನಾವು ಸ್ನಾನ ಮಾಡಿದ್ರೆ ಎಂತ ಆಗ್ತದೆ? ನಮ್ಮ ಭಗವತ್ ಪ್ರಜ್ಞೆ ಎಂತ ಆಗ್ತದೆ? ಜಾಗೃತ ಆಗ್ತದೆ. ಈಗ ಮಲಗಿದ ಪೊಸಿಷನ್ ಅಲ್ಲಿ ಉಂಟು,
ಸ್ಲೀಪಿಂಗ್ ಮೋಡ್. ಪ್ರಜ್ಞೆ ಈಗ ಕಲುಷಿತವಾಗಿದೆ. ಚೇತನ ಮಹಾಪ್ರಭು ಹೇಳುವಂತದ್ದು, ಜೀವ ಜಾಗೋ ಜೀವ ಜಾಗೋ ಗೋಡಾ ಚಾಂದ್ ವಾಲೆ, ಜೀವ ಜಾಗೋ ಜೀವ ಜಾಗೋ ಗೌರಾ ಚಾಂದ್ ವಾಲೆ, ಕೋತಾ ನಿದ್ರಾ ಚಾವೋ ಮಾಯಾ ಪಿಶಾಚಿರ ಕಾಲೆ. ಈಗ ಒಳಗೆ ಪಿಶಾಚಿ ಉಂಟು ನಮ್ದು ಭಗವತ್ ಪ್ರಜ್ಞೆ ಜಾಗೃತ ಆಗಲಿಲ್ಲ. ಇದನ್ನು ಜಾಗೃತ ಮಾಡುವುದು ಹೇಗೆ? ಭಕ್ತಿ ಸೇವೆಯಿಂದ. ಮತ್ತೆ ಇಲ್ಲಿ ಅಂತ ಹೇಳುವಂಥದ್ದು ಈ ಸ್ನಾನದಿಂದ, ಗಂಗಾ ನದಿಯ ಸ್ನಾನದಿಂದ. ಅವುಗಳೆಲ್ಲ ಗಂಗಾ ನದಿಯ ಅವುಗಳಲ್ಲಿ ಎಲ್ಲ ಗಂಗಾ ನದಿಯ ಮುಖ್ಯವಾದದ್ದು, ತುಂಬಾ ಮುಖ್ಯ. ಭಾರತದಲ್ಲಿ 5 ಪವಿತ್ರ ನದಿಗಳಿವೆ, ಆದರೆ ಗಂಗೆ ಅತ್ಯಂತ ಪವಿತ್ರವಾದದ್ದು. ಗಂಗಾ ನದಿ ಮತ್ತು ಭಗವದ್ಗೀತೆಗಳು ಮಾನವ ವರ್ಗಕ್ಕೆ ದಿವ್ಯ ಸುಖ ನೀಡುವ ಪ್ರಮುಖ ಆಕಾರಗಳಾಗಿವೆ. ಬುದ್ಧಿವಂತ ವ್ಯಕ್ತಿಗಳು, ಭಗವತಾತ್ಮಕ ಹಿಂದೂಗಳು ಅವುಗಳನ್ನು ಆಶ್ರಯಿಸಬೇಕು. ನಾವು ಬುದ್ಧಿವಂತರು ನಾವು ಆಶ್ರಯಿಸಬೇಕಂತೆ. ಭಗವದ್ಗೀತೆ ಅಲ್ಪಜ್ಞಾನ ಮತ್ತು ಗಂಗಾ ನದಿಯ ಅಲ್ಪ ಪ್ರಮಾಣದ ಜಲಪಾನಗಳು ಯಮರಾಜನ ಶಿಕ್ಷೆಯಿಂದ ತಪ್ಪಿಸಬಲ್ಲವು ಎಂದು ಶ್ರೀಪಾದ ಶಂಕರಾಚಾರ್ಯ ಕೂಡ ಸೂಚಿಸ್ತಾರೆ. ಶ್ರೀಪಾದ ಶಂಕರಾಚಾರ್ಯ ಎಂದು ಹೇಳುವಂಥದ್ದು, ಮಲಿನೇ ಮೋಚನಂ ಪುಂಸಾಂ ಜಲ ಸ್ನಾನಂ ದಿನೇ ದಿನೇ ಸಕೃತ್ ಗೀತಾಮೃತ ಸ್ನಾನಂ ಸಂಸಾರ ಮಲನಾಶನಂ. ಒಬ್ಬನು ಪ್ರತಿ ದಿನ ನೀರಿನಲ್ಲಿ ಸ್ನಾನ ಮಾಡುವ ಮೂಲಕ ತನ್ನನ್ನು ತಾನು ಶುದ್ಧಗೊಳ್ಳಬಹುದು. ಆದರೆ ಒಬ್ಬನು ಒಮ್ಮೆಯಾದರೂ ಭಗವದ್ಗೀತೆಯ ಪವಿತ್ರ ಗಂಗಾಜಲ ಸ್ನಾನ ಮಾಡಿದರೆ ಅವನಿಗೆ ಭೌತಿಕ ಜೀವನದ ಕೊಳಕು ಸಂಪೂರ್ಣವಾಗಿ ನಾಶವಾಗುತ್ತದೆ. ಹಾಗಾಗಿ ಭಗವದ್ಗೀತೆ ಎನ್ನುವ ಗಂಗಾಜಲದಿಂದ ನಾವು ಸ್ನಾನ ಮಾಡ್ಬೇಕಂತ. ಎಂತಾಗ್ತದೆ? ಎಲ್ಲ ನಾಶ ಆಗ್ತದೆ. ಇಲ್ಲಿ ಅಂತ ಹೇಳೋದು ಭಗವದ್ಗೀತೆಯ ಅಲ್ಪಜ್ಞಾನ ಮತ್ತು ಗಂಗಾ ನದಿಯ ಅಲ್ಪ ಪ್ರಮಾಣದ ಜಲಪಾನಗಳು ಯಮರಾಜನ ಶಿಕ್ಷೆಯನ್ನು ತಪ್ಪಿಸಬಲ್ಲವು. ಇಲ್ಲದ ಶಿಕ್ಷೆ ಸಿಗ್ತದೆ ಎಂದು ಶ್ರೀಪಾದ ಶಂಕರಾಚಾರ್ಯರು ಕೂಡ ಸೂಚಿಸುತ್ತಾರೆ. ಎಸ್ ಕೃಷ್ಣ ಚೈತನ್ಯ. ಎಸ್ ಹರೇ ಕೃಷ್ಣ.